ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಜನ ಚಾಲೆಂಜಸ್ ಕೊಟ್ಟಿದ್ದೀರಾ. 1, 2, 3, 4 ಚಾಲೆಂಜಸ್ ಅಲ್ಲ, ತುಂಬಾ ಅಂದ್ರೆ ತುಂಬಾನೇ ಚಾಲೆಂಜಸ್. ಸೊ ನಿಮ್ಮ ಈ ಒಂದು ಡೇರ್ಸ್ ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಧೈರ್ಯವಾಗಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಎಷ್ಟು ಸಕ್ಸಸ್ ಆಗುತ್ತೆ, ಎಷ್ಟು ಫೇಲ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಟ್ರೈ ಮಾಡ. ಓಕೆನಾ? ಐ ಯು ಎಕ್ಸೈಟೆಡ್? ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ಇದು ಡೇರ್ಸ್, ನಾನು ನೀವು ಕೊಟ್ಟಿರುವಂತ ಡೇರ್ಸ್ ಮಾಡಬೇಕು. ಆಲ್ ದಿ ಬೆಸ್ಟ್ ವಿಶ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನೀವು ಕೊಟ್ಟಿರುವಂತ ಅಷ್ಟು ಚಾಲೆಂಜಸ್ ಅಲ್ಲಿ ಕೆಲವೊಂದು ಬರೆದಿಟ್ಕೊಂಡಿದೀನಿ. ಈ ವಿಡಿಯೋದಲ್ಲಿ ಯಾವ್ಯಾವ್ದು ಮಾಡ್ಬೋದು ಅಂತ. ಅದರಲ್ಲಿ ಫಸ್ಟ್ ಚಾಲೆಂಜ್, ಕಣ್ಣನ್ನ ಬ್ಲಿಂಕ್ ಮಾಡಬಾರ್ದು ಅಂತೆ ಫಾರ್ 30 ಸೆಕೆಂಡ್ಸ್. ಸೊ ಫಸ್ಟಿಗೆ ಏನು ಟೈಮರ್ ಇಡ್ತೀನಿ. ವೈಟ್. ಓಕೆ, ಇಲ್ಲಿ ಟೈಮರ್ ಇಟ್ಟಿದ್ದೀನಿ 30 ಸೆಕೆಂಡ್ಸ್ಗೆ. ಈ 30 ಸೆಕೆಂಡ್ ನಾನು ಕಣ್ಣನ್ನ ಬ್ಲಿಂಕ್ ಮಾಡಬಾರ್ದು. ವೇಟ್, ಆದಷ್ಟು ಇವಾಗಲೇ ಬ್ಲಿಂಕ್ ಮಾಡ್ತೀನಿ. ಓಕೆ, ರೆಡಿನಾ? ಲೆಟ್ಸ್ ಸ್ಟಾರ್ಟ್. 3, 2, 1. ಬ್ಲಿಂಕ್ ಮಾಡ್ತಾ ಇಲ್ಲ. ನಿಮಗೆ ಅಕಸ್ಮಾತ್ ಹಾಕ್ತಾರ ಅನ್ಸಿದ್ರೆ ಹೇಳಿ. ಓ ಸಾರಿ, ಇನ್ನೊಂದು 10 ಸೆಕೆಂಡ್ಸ್ ಬಾಕಿ ಇತ್ತು. ಶಿಟ್ ಮ್ಯಾನ್, ಶಿಟ್. ಸ್ವಲ್ಪ ಕಷ್ಟ ನನಗೆ, ಬಿಕಾಸ್ ನಾನು ಬ್ಲಿಂಕ್ ಜಾಸ್ತಿ ಮಾಡ್ತೀನಿ ಅನ್ಸುತ್ತೆ. ಓಕೆ, ಇನ್ನೊಂದ್ಸತಿ ಲಾಸ್ಟ್ ಟ್ರಯಲ್. ಓಕೆನಾ? ಲಾಸ್ಟ್ ಟ್ರಯಲ್. 3, 2, 1 ಸ್ಟಾರ್ಟ್. ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಓಹ್ ಎಸ್, ಫೈನಲಿ ಸೆಕೆಂಡ್ ಅಟೆಂಪ್ಟ್ ಅಲ್ಲಾದ್ರೂ ಕಂಪ್ಲೀಟ್ ಆಯ್ತು. ಬ್ಲಿಂಕ್ ಮಲ್ತೇನೆ ನಾನು. ಸೆಕೆಂಡ್ ಚಾಲೆಂಜ್, ನನ್ನ ಫೇವ್ರೆಟ್ ಚಾಲೆಂಜ್. ಗೆಲ್ತೀನಿ ಕಾನ್ಫಿಡೆಂಟ್ ಆಗಿ. ಟಂಗ್ ನ ಮೂಗುಗೆ ತಾಗಿಸ್ಬೇಕು ಅಂತೆ. ಇದು ಮಾಡಕ್ ಆಗತ್ತಾ ನೋಡಿ. ಅಮ್ಮ ಹೇಳ್ತಾ ಇದ್ದಾರೆ ಉಲ್ಟಾನು ತಿರುಗಿಸ್ಕೊಂಡು ತೋರಿಸೋತ. ವೇಟ್, ಇದು ನನ್ನ ಟ್ಯಾಲೆಂಟ್, ಯೂಸ್ಲೆಸ್ ಟ್ಯಾಲೆಂಟ್. ಓಕೆ, ಇವಾಗ ಈ ಕಡೆ ತಿರುಗಿಸ್ಬಿಟ್ಟು ಮಾಡ್ತಾ ಇದ್ದೀನಿ. ಮತ್ತೆ ಇದು ನನ್ನ ಮೂಗು, ಇದು ನನ್ನ ಬಾಯಿ, ಇದು ನನ್ನ ತೋಜಂಡೆ. ಕರೆಕ್ಟ್. ಹೆಂಗೆ ನೀವು ಟ್ರೈ ಮಾಡಿ, ಇದನ್ನ ಫನ್ ಆಗಿರುತ್ತೆ. ಸೊ ಐ ಥಿಂಕ್ ನಮ್ಮ ಫ್ಯಾಮಿಲಿನಲ್ಲಿ ಒಬ್ರು ಇಬ್ರಿಗೂ ಮಾಡಕ್ಕಾಗುತ್ತೆ ಅನ್ಸುತ್ತೆ. ನಾನು ಒಬ್ಳು. ನೀವು ಮಾಡಿ ನೋಡಿ. ಇವಾಗ್ಲೇ ನೀವು ತುಂಬಾ ಚಾಲೆಂಜಸ್ ಕೊಟ್ಟಿದ್ದೀರಿ, ಆಯ್ತಾ? ಬಟ್ ಅದರಲ್ಲಿ ನಾನು ಈ ವಿಡಿಯೋಗೆ ಸ್ಪ್ಲಿಟ್ ಮಾಡಿ ಇಟ್ಟಿದ್ದೀನಿ. ಇನ್ನ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಮಾಡ್ತೀನಿ ಅಂತ. ಸೊ 3ನೇ ಚಾಲೆಂಜ್ ಯಾವ್ದು ಗೊತ್ತಾ? 20 ಟೈಮ್ಸ್ ನಾನು ಒಂದು ಟಂಗ್ ಟ್ವಿಸ್ಟರ್ ನ ಹೇಳ್ಬೇಕು ಅಂತೆ. ಸೊ ತುಂಬಾನೇ ಈಸಿ ಒನ್ ಟ್ರೈ ಮಾಡ್ತೀನಿ. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಇದನ್ನ ನೋಡೋಣ ನನಗೆ ಹೇಳತಕ್ಕಾಗುತ್ತಾ ಇಲ್ವಾ ಅಂತ. ಓಕೆ, ಹಾಗೆ ನನ್ನ ಲುಕ್ ಹೇಗಿದೆ ಅಂತ ಹೇಳಿ. ಡಿಫ್ರೆಂಟ್ ಆಗಿರೋ ಹೇರ್ ಸ್ಟೈಲ್. ಎನಿವೇಸ್, ಯಾ, ಕಪ್ಪು ಫೋಕಸ್, ಕಾನ್ಸಂಟ್ರೇಟ್. ಟ್ರಯಲ್ 2. ಕಪ್ಪು ಕುಂಕುಮ, ಕೆಂಪು ಕುಂಕುಮ, 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 ಕಪ್ಪು ಕುಂಕುಮ, ಕೆಂಪು, ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಸಾರಿ, ಫೇಲ್. ಬಟ್ ನೀವು ಟ್ರೈ ಮಾಡಿ, ಸೂಪರ್ ಮಜವಾಗಿರುತ್ತೆ. ನಾನು ಅನ್ಕೊಂಡಿದ್ದೆ ಇದು ಈಸಿ ಮಾಡ್ಬೋದು ಅಂತ, ಬಟ್ ಇಲ್ಲ, ನೀವು ಸ್ಲೋ ಆಗಿ ಹೇಳಿದ್ರೆ ಮಾಡ್ಬೋದು. ಬಟ್ ಟಂಗ್ ಟ್ವಿಸ್ಟರ್ ಅಂದ್ರೆ ಫಾಸ್ಟ್ ಆಗಿ ಮಾಡಬೇಕು. ಅಮ್ಮ ಹೇಳ್ತಾ ಇದಾರೆ ಇನ್ನೊಂದ್ಸತಿ ಟ್ರೈ ಮಾಡ್ಬೇಕು ಅಂತ. ಲೆಟ್ಸ್ ಗಿವ್ ಇಟ್ ಅ ಟ್ರೈ ಅಗೇನ್. ಕಪ್ಪು ಕುಂಕುಮ, ಕೆಂಪು ಕುಂಕುಮ. 3, 2, 1 ಸ್ಟಾರ್ಟ್. ಕಪ್ಪು ಕುಂಕುಮ, ಕೆಂಪು ಕುಂಕುಮ, 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 ಕಪ್ಪು ಕುಂಕುಮ, ಕೆಂಪು ಕುಂಕುಮ.
ಈ ಬರ್ಲೆ ತುಕ ನಮ್ಮ ಅಮ್ಮಂಗೆ ಹೇಳ್ಸೋಣ ಇವಾಗ ಲೆಟ್ಸ್ ಸಿ ಅವ್ರಿಗೆ ಮಾಡಕ್ಕಾಗುತ್ತಾ ಇಲ್ವಾ ಅಂತ. ಕಪ್ಪು ಕುಂಕುಮ ಕೆಂಪು ಕುಂಕುಮ, 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 ಕಪ್ಪು ಕುಂಕುಮ ಕುಂಕುಮ. ನೆಕ್ಸ್ಟ್ ಚಾಲೆಂಜ್ ಬಂದ್ಬಿಟ್ಟು ನಾನು ಲಿಂಬೆ ಹಣ್ಣನ್ನ ವಿದೌಟ್ ಎಕ್ಸ್ಪ್ರೆಷನ್ಸ್ ತಿನ್ಬೇಕು ಅಂತೆ. ಬಟ್ ಇದನ್ನ ಫಸ್ಟ್ ಕಟ್ ಮಾಡ್ಬೇಕಲ್ವಾ? ಮಾಡೋಣ. Are you ready? 3, 2, 1, let's start. ನನ್ನ ಕೈಯಲ್ಲಿ ಇದೆ ಒಂದ್ ಲಿಂಬೆ ಹಣ್ಣು, ಅದನ್ನ 2 ಪೀಸ್ ಮಾಡಿದೀನಿ. ಇದನ್ನ ಒಂದ್ ದೊಡ್ಡದಿದೆ ಒಂದ್ ಪುಟ್ಟದಿದೆಯಲ್ವಾ, ದೊಡ್ಡದ್ ನಾನು ತಿಂದೀನಿ, ಒಂದ್ ಪುಟ್ಟದ ಅಮ್ಮಗೂ ಕೊಡೋಣ ಅಂತ. ಸೊ ನೋಡೋಣ ಇಬ್ರಲ್ಲಿ ಯಾರು ಗೆಲ್ತಾರೆ ಅಂತ. ಬಟ್ ಇದು ನಿಮ್ಮ ಟಾಸ್ಕ್ ನನಗಾಗಿತ್ತು. ಓಕೆನಾ? ಸ್ಟಾರ್ಟ್. 3, 2, 1. ತುಂಬಾ ಸ್ಟ್ರಾಂಗ್ ಇರುವಂತ ಲಿಂಬೆ ಹಣ್ಣು. Without expression. No, 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 no. ಇದನ್ನ ನಾನು ಟಿಕ್ಟಾಕ್ ಅಲ್ಲಿ ಮಾಡಿದ್ದೆ ವಿತೌಟ್ ಎಕ್ಸ್ಪ್ರೆಷನ್ ಅತ್ತೆ. ಅಶೋಕ್ ಒಳ್ಳೇದಾಗಿದೆ. ಯಾ ಬಟ್ ಆ ವಿಡಿಯೋ ಇಲ್ಲ ನನ್ನ ಹತ್ರ. ನನಗೆ ಅದು ಹುಡ್ಕೋದ್ರು ಸಿಗಲ್ಲ ಅನ್ಸುತ್ತೆ. ಬಟ್ ನೋಡಿ ಹೆಚ್ಚಿ ತಿಂದ ಹಾಕಿದೀನಿ, ಹುಳಿ ಆಗ್ತಾ ಇದೆ ಬಾಯೆಲ್ಲ. ಖುಷಿನಾ? ಓಕೆ, ನೆಕ್ಸ್ಟ್ ಟಾಸ್ಕ್ ಯಾವುದು ಅಂತ ನೋಡೋಣ. ಎಲ್ಲ ಕೈ ಜುಮ್ ಜುಮ್ ಆಗ್ತಾ ಇದೆ. ಕಿಚನ್ ಅಲ್ಲಿ ಇದ್ದೀನಿ. ಸೊ ನೆಕ್ಸ್ಟ್ ಟಾಸ್ಕ್ ಏನು ಗೊತ್ತಾ? ನನಗೆ ಕೊಟ್ಟಿರುವಂತ ಡೇರ್, ನೀವು ಮ್ಯಾಗಿ ತಿನ್ಬೇಕು ಅಂತ. ಬಟ್ ಇದರಲ್ಲಿ ಟ್ವಿಸ್ಟ್ ಇದೆ. ಪ್ಲೇನ್ ಮ್ಯಾಗಿ ತಿನ್ಬೇಕಾ? ಈ ತರನೇ ಹಸಿ ಮ್ಯಾಗಿ ತಿನ್ಬೇಕಾ? ನಾನ್ ತಿನ್ಬೇಕಾಗಿರೋದು ಚಾಕ್ಲೇಟ್ ಮ್ಯಾಗಿ. ಇದು ಖಾಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಇದು ಖಾಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಇದರ ಕಾಂಬಿನೇಷನ್ ಸೊ ನೋಡೋಣ. ಇದನ್ನ ನಾನು ಟ್ರೈ ಮಾಡಬೇಕು. ಐ ಹೋಪ್ ಲೂಸ್ ಮೋಷನ್ ಬರಲ್ಲ. ಬಂದ್ರೆ ನಿಮ್ಮ ಮನೆಗೆ ಬರ್ತೀನಿ ಯಾರು ನನಗೆ ಈ ಡೈರ್ ಕೊಟ್ಟಿದ್ದೀರಾ. ಓಕೆನಾ? ಲೆಟ್ಸ್ ಸ್ಟಾರ್ಟ್. ಇಲ್ಲಿರೋದು ಡೈರಿ ಮಿಲ್ಕ್ ಚಾಕ್ಲೇಟ್ಸ್. ಅದನ್ನ ಪೀಸಸ್ ಮಾಡಿ ಈ ತರ ಹಾಕಿದ್ದೀನಿ. ಹೋಯ್ತು ನಂದು ಎಷ್ಟು ರೂಪಾಯಿ? 40 ರೂಪಾಯಿ ಡೈರಿ ಮಿಲ್ಕ್. ಐ ಹೋಪ್ ಇದು ಮೆಲ್ಟ್ ಆಗುತ್ತೆ ಈ ತರ ಚೆನ್ನಾಗಿ. ಇದು ಮೆಲ್ಟ್ ಆದ್ಮೇಲೆ ಮ್ಯಾಗೀಗ ಹಾಕ್ಬಿಡು. ಸೊ ಇದಕ್ಕೆ ಟ್ವಿಸ್ಟ್ ಏನು ಅಂದ್ರೆ ಮಸಾಲೆ ಹಾಕೋದಕ್ಕಿಲ್ಲ, ಇಲ್ಲಾಂದ್ರೆ ಗಲೀಜ್ ಆಗುತ್ತೆ. ಸೊ ಈ ಪ್ಲೇನ್ ಮ್ಯಾಗಿ ನೀರಲ್ಲಿ ಕುದಿಯೋದಕ್ಕೆ ಹಾಕ್ತೀನಿ. ಅಂಡ್ ಇಲ್ಲಿರೋದು ಮೆಲ್ಟೆಡ್ ಚಾಕ್ಲೇಟ್. ವಾವ್, ಚೆನ್ನಾಗಿ ಮೆಲ್ಟ್ ಆಗಿದೆ. ವಾವ್. ಸೊ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಮ್ಯಾಗಿ ಬೇಲಿ, ಆಮೇಲೆ ಈ ಚಾಕ್ಲೇಟ್ ನ ಇದಕ್ಕೆ ಹಾಕ್ತೀನಿ, ಮಿಕ್ಸ್ ಮಾಡ್ತೀನಿ, ತಿನ್ಬೇಕು. ಅಕಸ್ಮಾತ್ ಚಾಕ್ಲೇಟ್ ಕಮ್ಮಿ ಆದ್ರೆ ನನ್ನ ಹತ್ರ ಚಾಕ್ಲೇಟ್ ಪೀನಟ್ ಬಟರ್ ಇದೆ, ಅದನ್ನ ಹಾಕ್ತೀನಿ. ಸೊ ಇಲ್ಲಿ ಚಾಕ್ಲೇಟ್ ಇದೆ, ಅದನ್ನ ಇವಾಗ ಹಾಕ್ತೀನಿ ಇದಕ್ಕೆ ಒಟ್ಟಿಗೆ ಬೇಲಿ ಎರಡೂ. ನಾನು ಲೈಫ್ ಅಲ್ಲಿ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್. ಯಾರ್ಯಾರಿಗೆ ಗಲೀಜ್ ಆಗ್ತಾ ಇದೆ ಇದನ್ನ ನೋಡ್ತಾ ಇರ್ಬೇಕಾದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಬಟ್ ಟೇಸ್ಟ್ ಮಾಡಿದ್ಮೇಲೆ ಹೇಳ್ತೀನಿ ಇದು ಥಮ್ಸ್ ಅಪ್ ಫೇಲ್ ಅಂತ. ಸ್ಮೆಲ್ ಮಾತ್ರ ಸೂಪರ್. ಚಾಕ್ಲೇಟ್ ಮ್ಯಾಗಿ ಇಲ್ಲಿದೆ. ನಾನು ಹೊರಗಡೆ ಬಂದೆ ವಿಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ಫ್ರೆಶ್ ಆಗಿರೋ ಗಾಳಿ ಬರುತ್ತಲ್ಲ. ಸ್ಮೆಲ್ ಸೂಪರ್ ಆಗಿದೆ. ಒಂಥರ ಹಾಲಿಗೆ ಬೂಸ್ಟ್ ಹಾಕಿದಾಗ ಯಾವ ತರ ಸ್ಮೆಲ್ ಬರುತ್ತಲ್ಲ ಆ ರೀತಿ ಇದೆ. ಬಟ್ ನನಗೊಂಚೂರು ಮನ್ಸಿಲ್ಲ ಇದನ್ನ ತಿನ್ನೋದಕ್ಕೆ. ಅಸಹ್ಯ ಅನ್ನಿಸ್ತಾ ಇದೆ ನೋಡ್ಬೇಕಾದ್ರೆ. ವಿಯರ್ಡ್. ಈ ತರ ವಿಯರ್ಡ್ ಆಗಿ ಯೋಚನೆ ಮಾಡ್ತಿರಲ್ಲ ನೀವೆಲ್ರು, ನಿಮ್ ಬ್ರೇನ್ ಸೂಪರ್. ಓಕೆ, ಚಾಕ್ಲೇಟ್ ಮ್ಯಾಗಿ
ತಿಂತೀನಿ. ತಿನ್ನಕ್ಕಾದ್ರೆ ಪೂರ್ತಿ ತಿಂತೀನಿ, ತಿನ್ನಕ್ಕಾಗಿಲ್ಲ ಅಂದ್ರೆ ಸಾರಿ. Cheers. ನನ್ನ ನೀವು ತುಂಬಾನೇ ವಿಯರ್ಡ್ ಅಂತ ಹೇಳ್ಬೋದು, ಹೆಂಗೆ ಇವಳಿಗೆ ಇಷ್ಟ ಆಯ್ತು ಅಂತ ಅನ್ಕೋಬಹುದು. ಬಟ್ ಇದು ನಿಜವಾಗ್ಲೂ ಚೆನ್ನಾಗಿದೆ, ತುಂಬಾನೇ ಡಿಫ್ರೆಂಟ್. ಆಕ್ಚುಲಿ ಮಕ್ಳಿಗೆ ಇದನ್ನ ಮಾಡ್ಕೊಡ್ರೆ ಚೆನ್ನಾಗಿ ತಿಂತಾರೆ. ಇಟ್ ಇಸ್ ಸೋ ಗುಡ್. ವಿಯರ್ಡ್ ಆಗಿದೆ. ಆಬ್ವಿಯಸ್ಲಿ ಮ್ಯಾಗಿ ಅಂದ್ರೆ ಮ್ಯಾಗಿನೇ ಅಲ್ವಾ, ರಿಯಲ್ ಮ್ಯಾಗಿನೇ ಸೂಪರ್. ಬಟ್ ಆದ್ರೂ ಇದು ತುಂಬಾನೇ ಚೆನ್ನಾಗಿದೆ. ಇಂಪ್ರೆಸ್ಡ್ ಯಾ? ಥಮ್ಸ್ ಅಪ್. ನೀವು ಇದನ್ನ ಟ್ರೈ ಮಾಡಿ. ಲವಿಂಗ್ ದಿಸ್. ಯಮ್ಮಿ ಯಮ್ಮಿ ಇನ್ ಮೈ ಟಮ್ಮಿ. ಅಮ್ಮಂಗೂ ಕೊಡ್ತಾ ಇದ್ದೀನಿ ಟೇಸ್ಟ್ಗೆ. ರೆಡಿ ರೆಡಿ. ದೊಡ್ಡ ಸ್ಪೂನ್ ಕೊಡೋಣ ಅಮ್ಮನಿಗೆ. ಹೆಚ್ಚುಂಟು ಪಲ್ಲೆ. ಅಮ್ಮ ಉಗುಳು ಬಿಟ್ರು. ನಾನು ಹೇಳಿದ್ನಲ್ಲ, ಇದು ಎಲ್ಲರಿಗೂ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಬಟ್ ನನ್ಗೇನೋ ಇಷ್ಟ ಆಯ್ತಪ್ಪ. ವಿಚಿತ್ರ ಅಲ್ವಾ ನಾನು ಅದಕ್ಕೆ. ತಿನ್ನೋತ್ಸವ ಹೋಗದೇ ಇರ್ಬೋದು ನನಗೆ. ಇದೇನೇ ಅಂದ್ರು ಒಂದ್ 4 ಸ್ಪೂನ್ ಅಷ್ಟೇ. ಐ ಆಮ್ ಸಾರಿ, ಫೇಲ್. ಬಿಕಾಸ್ ನನಗೆ ಇದು ಪೂರ್ತಿ ತಿನ್ನಕ್ ಆಗಲ್ಲ. ಬೇಕಾ? ನೀವಲ್ವಾ ಚಾಲೆಂಜ್ ಕೊಟ್ಟಿ, ತಗೊಳ್ಳಿ, ತಿನ್ನಿ ತಿನ್ನಿ ತಿನ್ನಿ. ನಿಮ್ಮ ರೆಸಿಪಿಯ ಪ್ರಯತ್ನ ಇವಾಗ ಪಪ್ಪನ್ಗೂ ಕೊಡ್ತಾ ಇದ್ದೀನಿ. ಚಾಕ್ಲೇಟ್ ಮ್ಯಾಗಿ ಜಾಸ್ತಿ ಕೊಟ್ಬಿಡ್ತೀನಿ, ಬೇಗ ಖಾಲಿ ಆಗ್ಲಿ. ಅದು ಒಳ್ಳೇದಿಲ್ಲ. ಸೂಪರ್ ಉಂಟು, ನಿಮ್ಗೆ ತಗೋತೀನಿ ಒಳ್ಳೇದಿಲ್ಲ ಅಂತ. ಸೂಪರ್ ಉಂಟು. ಚಾಕ್ಲೇಟ್ ಫ್ಲೇವರ್ ಆಗಿ ಸ್ವಲ್ಪ ಹೀಗೆ ಚೆನ್ನಾಗಿದೆ. ಅಮ್ಮನ್ಗೆ ನೆಕ್ಸ್ಟ್ ಟಾಸ್ಕ್ ಏನ್ ಗೊತ್ತಾ? ಇದ್ರಲ್ಲಿ ಫುಲ್ ನಾನು 90 ವಿಸ್ಕಿ ಕುಡಿಬೇಕು ಅಂತೆ. ಕುಡಿಲಾ ಓಕೆನಾ? ಓಡಿಸ್ತಾರೆ ಮನೆಯಿಂದ. ಓಕೆ, ಇದ್ರಲ್ಲಿ ನಾನು ವಿನೆಗರ್ ಹಾಕ್ಬಿಟ್ಟು ಕುಡಿಬೇಕು ಅಂತೆ. ಅಮ್ಮ ವಿನೆಗರ್ ಬಾಡ್ಲೆ. ಅಲ್ಲ, ಏನ್ ಟಾಸ್ಕ್ ಇದು? ಏನ್ ಡೇರ್ಸ್ ಎಲ್ಲ ಕೊಡ್ತೀರಾ ನನಗೆ? ಬಟ್ ಇದ್ರಲ್ಲಿ ವಿನೆಗರ್ ಇಷ್ಟ ಹಾಕಲ್ಲ. ಆಬ್ವಿಯಸ್ಲಿ ನನ್ನನ್ನ ಅಡ್ಮಿಟ್ ಮಾಡ್ಬೇಕು. ಸೊ ಸ್ವಲ್ಪ ವಿನೆಗರ್ ಹಾಕ್ತಾರೆ. ತುಂಬಾ ಸ್ಟ್ರಾಂಗ್ ಸ್ಮೆಲ್ ಇದೆ. ಈ ವಿನೆಗರ್ನ ನಾನು ಕುಡಿಬೇಕು. ಚಾಕ್ಲೇಟ್ ಮ್ಯಾಗಿ ತಿಂದು ಆ ಫ್ಲೇವರ್ ಇಂದ ಬಾಯಲ್ಲೇ ಇದೆ. ಟ್ರೈ ಮಾಡಬೇಡಿ ಆಯ್ತಾ? ಫಸ್ಟ್ 2-3 ಸ್ಪೂನ್ಸ್ ನನಗೂ ಇಷ್ಟ ಆಯ್ತು, ಬಟ್ ವಿಯರ್ಡ್ ಟೇಸ್ಟ್ ಇದೆ. ಕೆಲವ್ರಿಗೆ ಇಷ್ಟ ಆಗ್ಬೋದು ತುಂಬಾ. ನನಗೂ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟ ಆಯ್ತು, ಬಟ್ ಫುಲ್ ಕಂಪ್ಲೀಟ್ ಮಾಡೋದಕ್ ಆಗಲ್ಲ. ಹಂಗಿದ್ರು ನನಗೆ ಮ್ಯಾಗಿ ಅಂದ್ರೆ ಅಷ್ಟೊಂದು ಇಷ್ಟನೂ ಅಲ್ಲ. ಸೊ ಯಾ, ವಿನೆಗರ್. 3, 2, 1. ಯಾಕ್ ಸಾರಿ, ನನ್ ಕುಡಿಯಲ್ಲ. ಟೇಸ್ಟ್ ಅಸಹ್ಯವಾಗಿದೆ. ಕರ್ಚೀಫ್. ಇದು ಲಿಂಬೆ ಹಣ್ಣಕ್ಕಿಂತಾನು ಕರ್ಚೀಫ್. ದಯವಿಟ್ಟು ಯಾರು ಇದನ್ನ ಟ್ರೈ ಮಾಡಬೇಡಿ. ನೀವು ಆಬ್ವಿಯಸ್ಲಿ ಡೇರ್ಸ್ ಕೊಟ್ಟಿದ್ದೀರಾ ನನಗೆ, ನಾನು ಅದನ್ನ ಮಾಡ್ಬೇಕು. ಬಿಕಾಸ್ ತುಂಬಾ ಜನ
ಯೂಟ್ಯೂಬರ್ಸ್ ಈ ತರ ಡೇರ್ಸ್ ನ ಮಾಡಿದ್ದಾರೆ. ನನಗೆ ಯಾಕೋ ಆಗಿಲ್ಲ ಈ ಇದನ್ನ ಮಾಡೋದಕ್ಕೆ. ಓಕೆ, ನೆಕ್ಸ್ಟ್ ಏನು ಅಂತ ನೋಡೋಣ. ಐ ಹೋಪ್ ಸ್ವಲ್ಪ ಈಸಿ ಡೇರ್ಸ್ ಆಗಿರುತ್ತೆ. ಲೆಟ್ಸ್ ಟ್ರೈ ಮಾಡ್ಬಿಡಿ, ಟ್ರೈ ಮಾಡಿ ನಿಮ್ಮ ರಿಸ್ಕ್ ಅಲ್ಲಿ, ಓಕೆನಾ? ನೆಕ್ಸ್ಟ್ ಡೇರ್ ಏನ್ ಗೊತ್ತಾ, ನಾನು ಪುಷ್ ಅಪ್ ಮಾಡ್ಬೇಕಂತೆ 10. ಸೊ ಪುಷ್ ಅಪ್ ಮಾಡ್ತೀನಿ ಅಂಡ್ ಲೆಟ್ಸ್ ಸ್ಟಾರ್ಟ್. ಅಬ್ಬಾ, ಪುಷ್ ಅಪ್ಗೆ ಕೈನ ಈ ತರ ಹಿಡ್ಕೊಂಡು ಕಾಲ್ನ ಈ ತರ ಮಾಡಿ ಕೆಳಗಡೆ ಹೋಗಿ ಮೇಲೆ ಬರ್ಬೇಕು, ಓಕೆನಾ? ಟ್ರೈ ಮಾಡೋಣ. One, 2, 3, 4, 5, 6, 7, 8, 9, 10. ಪುಷ್ ಅಪ್ ಮಾಡಿದೆ. ನಾನು ಯೂಶಲಿ ಪುಷ್ ಅಪ್ಸ್ ಮಾಡೋದು ಹೇಗೆ ಅಂದ್ರೆ ಈ ತರ 1, 2 ಆ ತರ ಮಾಡ್ತೀನಿ. ಬಟ್ ಫುಲ್ ಪುಷ್ ಅಪ್ಸ್ ಪ್ರಯತ್ನ ಪಟ್ಟೆ. ಐ ಆಮ್ ಶ್ಯೂರ್ ಇದೊಂದು 50% ಹತ್ರ ಬಂದಿರುತ್ತೆ. ಬಟ್ 10 ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಚಪ್ಪಾಳೆ. ಓಕೆ, ಇಲ್ಲಿಗೆ ಇನ್ನ ಲಾಸ್ಟ್ ಟಾಸ್ಕ್ ಇದೆ ಅಂಡ್ ಇವತ್ತಿನ ವಿಡಿಯೋ ಮುಗಿಯುತ್ತೆ. ಅದೇನು ಅಂತ ನೋಡ್ತೀರಾ? ಇಂಟ್ರೆಸ್ಟಿಂಗ್ ಆಗಿದೆ. ಲೆಟ್ಸ್ ಸ್ಟಾರ್ಟ್. ಫೈನಲಿ ಇದು ನನ್ನ ಕೊನೆಯ ಟಾಸ್ಕ್ ಆಗಿರುತ್ತೆ. ಸೊ ಮಾಡೋಣ. ನೀವು ಕೊಟ್ಟಿರುವಂತ ಟಾಸ್ಕ್ ಏನು ಗೊತ್ತಾ? ಐಲೈನರ್ ನ ನಾನು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ ಹಾಕ್ಬೇಕು ಅಂತೆ. ನೀವು ಮೇಕಪ್ ಅಲ್ಲಿ ಎಕ್ಸ್ಪರ್ಟ್ ಅಲ್ವಾ, ಸೊ ಹಾಗಾಗಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಐಲೈನರ್ ಹಾಕಿ ಅಂತೆ. ಇನ್ನೊಂದು ಇತ್ತು, ಮಿರರ್ ನೋಡದೆ ನೀವು ಫುಲ್ ಫೇಸ್ ಮೇಕಪ್ ಮಾಡಬೇಕು. ಅದು ನಿಮ್ಗೊಂದು ಚಾಲೆಂಜ್ ಅಂತ. ಅದು ಈ ಸತಿ ಬೇಡ, ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಪ್ರಾಕ್ಟೀಸ್ ಏನು ಮಾಡಲ್ಲ. ನಾನು ಸ್ವಲ್ಪ ಲೋ ಬಜೆಟ್ ಐಲೈನರ್ ತಗೊಂಡಿದ್ದೀನಿ, ಸುಮ್ಮನೆ ವೇಸ್ಟ್ ಆಗಿ ಮಾಡೋದು ಅಂತ. ಸೊ ಟ್ರೈ ಮಾಡ್ತೀನಿ. ಇಲ್ಲಿ ಮಿರರ್ ಇದೆ. ಫಸ್ಟ್ ಟೈಮ್ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ಸಪೋರ್ಟ್ ಸಿಗ್ತಾ ಇಲ್ಲ. ಗಾಡ್, ಯಾವ ತರ ಇಟ್ಕೊಳ್ಳೋದಪ್ಪ? ಐ ಆಮ್ ಪ್ರೌಡ್. ವಾವ್, ನೀಟಾಗಿ ಹಾಕ್ತೆ. ಇಲ್ಲಪ್ಪ, ಪ್ರಾಕ್ಟೀಸ್ ಮಾಡಿಲ್ಲಪ್ಪ. ಬಟ್ ಈ ಸೈಡ್ ಸ್ವಲ್ಪ ಕಷ್ಟ ಆಗುತ್ತೆ. ಲೆಟ್ಸ್ ಟ್ರೈ. ಹೆಂಗೆ ನಾವು ಒಂದು ಹಿಂಗಾಗಿದೆ, ಒಂದು ಹಿಂಗಾಗಿದೆ. ಬಟ್ ಪರವಾಗಿಲ್ಲ, ಟ್ರೈ ಮಾಡಿದೀನಿ. ಇದು ಎಲೇಟಿನ್ ಅಲ್ವಾ, ಸೊ ಸ್ಮಜ್ ಆಗುತ್ತೆ. ಸ್ವೆಟ್ ಬೇರೆ ಆಗ್ತಾ ಇದ್ದೀನಿ. ನಂಗೆ ಮೇಕಪ್ ಟಚ್ ಮಾಡೋದಕ್ಕೂ ಯಾರು ಬರಲ್ಲ ಇಲ್ಲಿ. ಲೋ ಬಜೆಟ್ ಅಲ್ವಾ ನಮ್ದು. ಎನಿವೇಸ್, ಇಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಹೇಗಿದ್ದೆ ವಿಡಿಯೋ ಸ್ಟಾರ್ಟ್ ಆಗೋ ಮುಂಚೆ? ಇವಾಗ ಹೇಗಾದೆ ನೋಡಿ. ನೀವ್ ಕೊಟ್ಟಿರುವ ಟಾಸ್ಕ್ ಗಳಿಂದ ಹೀಗಾಗಿದ್ದೀನಿ. ಸೊ ಐ ಹೋಪ್ ನಿಮಗೆ ಒಂದು ಚಾಲೆಂಜಸ್ ಫನ್ ಆಗಿ ಇತ್ತು ಅಂತ ಅನ್ಕೊಂಡಿರ್ತೀನಿ. ಫನ್ ಆಗಿದ್ರೆ ಮಿಸ್ ಮಾಡದೆ ಹಿಟ್ ಲೈಕ್. ಈ ವಿಡಿಯೋಗೆ ಒಂದು 3000 ಲೈಕ್ ಬರ್ಬೋದಾ ಹತ್ತತ್ರ. ಸೊ ನಿಮ್ಮ ಲೈಕ್ ಇಂದ 3000 ಲೈಕ್ಸ್ ಹತ್ತತ್ರ ಆದ್ರೆ ಈ ತರದ ಪಾರ್ಟ್ 2 ವಿಡಿಯೋ ಬೇಕು ಅಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್. ಬಾಯ್.